ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆ ಗ್ರಾಮದ ಕನ್ನಡ ಕಲಾ ಮತ್ತು ಸಾಂಸ್ಕೃತಿಕ ಮಂಡಳಿಯು 67ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನವೆಂಬರ್ 26ರಿಂದ 29ರವರೆಗೆ 4 ದಿನಗಳ ಕಾಲ ರಾಜ್ಯ ಮಟ್ಟದ ನಾಟಕೋತ್ಸವವನ್ನು ಹಮ್ಮಿಕೊಂಡಿದೆ ಎಂದು ಮಂಡಳಿಯ ಅಧ್ಯಕ್ಷ ಎಒ ನಾಗರಾಜು ತಿಳಿಸಿದರು. ಶನಿವಾರದಂದು ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಕನ್ನಡ ಶ್ರೀ ಪ್ರಶಸ್ತಿ ಸ್ಪರ್ಧಾತ್ಮಕ ಪರೀಕ್ಷೆಯ ವೇಳೆ ಮಾತನಾಡಿದ ಅವರು, ಮಂಡಳಿಯು ರಾಜ್ಯೋತ್ಸವದ ಅಂಗವಾಗಿ ಪ್ರತಿ ವರ್ಷ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಕನ್ನಡ ಶ್ರೀ ಪ್ರಶಸ್ತಿ ನೀಡುತ್ತಿದ್ದು, ಅದಕ್ಕಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲಾಗುತ್ತದೆ ಎಂದರು. ಈ ವರ್ಷ 200 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, ಮಂಡಳಿಯು ರಾಜ್ಯ ಮಟ್ಟದ ನಾಟಕೋತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಅದರಲ್ಲಿ ಕನ್ನಡ ಶ್ರೀ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತದೆ ಎಂದರು. ಸಿನಿಮಾ ನಟರಾದ ಕೆಜಿಎಫ್ ತಾತ ಎಂದೇ ಪ್ರಸಿದ್ಧಿ ಪಡೆದಿರುವ ಇದೇ ಗ್ರಾಮದ ಕೃಷ್ಣೋಜಿ ರಾವ್ ನಾಟಕೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ. ನಾಟಕೋತ್ಸವದಲ್ಲಿ ಬೆಂಗಳೂರು, ಧಾರವಾಡ, ಬಳ್ಳಾರಿ ಇನ್ನಿತರೆ ಸ್ಥಳಗಳ ತಂಡಗಳು ಭಾಗವಹಿಸುತ್ತಿದ್ದು, ಸ್ನಿಗ್ಧ, ಬುದ್ಧ ಪ್ರಬುದ್ಧ, ಬೂಟುಕಾಲಿನ ಸದ್ದು, ತ್ಯಾಗಿ, ಕುಡಿತಾಯಣ, ಅಕ್ಕ ನಾಗಲಾಂಬಿಕೆ, ಪ್ರೀತಿಸಿದವಳ, ಕೈಬಿಡಬೇಡ ಇನ್ನಿತರ ನಾಟಕಗಳು ಪ್ರದರ್ಶನಗೊಳ್ಳಲಿವೆ ಎಂದು ತಿಳಿಸಿದರು. ವರದಿ ನಂದೀಶ್ ನಾಯ್ಕ್, ಪಾವಗಡ. ಗಡಿನಾಡು ಪ್ರದೇಶದ ಹೊಸಕೋಟೆಯಲ್ಲಿ ಕನ್ನಡ ಕಲಾ ಮತ್ತು ಸಾಂಸ್ಕೃತಿಕ ಮಂಡಳಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ನಾವು ಪ್ರತಿ ವರ್ಷ ಹೋಬಳಿ ಮಟ್ಟದಲ್ಲಿ ಮಾಡ್ತಾ ಇದ್ವಿ. ಇಡೀ ಹೊಸಕೋಟೆ ಹೋಬಳಿಯಿಂದ 800 ಜನ ವಿದ್ಯಾರ್ಥಿಗಳು ಮಾಡ್ತಾ ಇದ್ವಿ. ಆದರೆ 2 ವರ್ಷಗಳಿಂದ ಕೊರೋನಾ ಇರೋದ್ರಿಂದ ಆ ಕಾರ್ಯಕ್ರಮಗಳನ್ನು ಕಡಿಮೆ ಮಾಡ್ತಾ ನಾವು ಓನ್ಲಿ ಹೊಸಕೋಟೆಯಲ್ಲಿ ಹೈಸ್ಕೂಲ್ ವಿಭಾಗ ಮಟ್ಟಕ್ಕೆ ಮಾತ್ರ ಈ ಪರೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ಈ ಪರೀಕ್ಷೆಯಲ್ಲಿ ನೀವು ಉತ್ತಮ ಅಂಕಗಳನ್ನು ಪಡೆದಿರೋರಿಗೆ ದಿನಾಂಕ 26, 27, 28, 29 4 ದಿವಸ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ. ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಾಟಕಗಳು ಪ್ರದರ್ಶನ ಮಾಡ್ತಾ ಇರ್ತಾರೆ. ಈ ಪರೀಕ್ಷೆಯಲ್ಲಿ ನೀವು ಉತ್ತಮ ಅಂಕಗಳನ್ನು ಗಳಿಸಿರುವವರಿಗೆ ಇಲ್ಲಿ ನಾವು ಸನ್ಮಾನ ಮಾಡಿ ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರಗಳನ್ನು ಕೊಡ್ತೀವಿ. ಮತ್ತು ಯಾವುದೇ ಕಾರಣಕ್ಕೆ ನೀವು ಏನಂತ್ಕೊಳ್ತೀರಾ, ಈ ಸ್ಕೂಲಲ್ಲಿ ಹೋಗ್ಬಿಡ್ತೀರಲ್ವಾ, ಹೋಗ್ಬಿಟ್ಟು ಕಾಪಿ ಗೀಪ್ ಹೊಡಿತೀವಿ ಅಂತ ಹೇಳಿದ್ರೆ ಆ ಮಾರ್ಕ್ಸು ನಿಮ್ಮ ಪಕ್ಕದ ಮಕ್ಕಳಿಗೆ ಹೋಗುತ್ತೆ, ನೀವು ಅದರಲ್ಲಿ ಕಡಿಮೆ ಅಂಕಗಳನ್ನು ತಗೊತೀರಾ. ಆ ಥರ ಒಂದು ಇದಿದೆ. ಈ ನಮ್ಮ ಕನ್ನಡ ಕಲಾ ಮತ್ತು ಸಾಂಸ್ಕೃತಿಕ ಮಂಡಳಿಯವರು ವಿವಿಧ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಾರೆ. ಮತ್ತು ಏನೇನು ಕಾರ್ಯಕ್ರಮಗಳೆಲ್ಲ ಮಾಡ್ಕೊಡ್ತಿದ್ದವು, ಎಕ್ಸಾಮ್ ಆಗಿದೆಯಲ್ವಾ, ಆ ಕಾರ್ಯಕ್ರಮಗಳೆಲ್ಲ ನಾವು 26, 27, 28, 29 ಮಾಡ್ತಾ ಇದ್ದೀವಿ, ಅದರಲ್ಲಿ ಮಾಡ್ಕೊಂಡು ಬರ್ತಾ ಇದೆ. ಈ ಸಂಘದ ಬಗ್ಗೆ ನಿಮ್ಮ ಹಳ್ಳಿಗಳಲ್ಲಿ, ನಿಮ್ಮ ಮನೆಗಳಲ್ಲಿ ಹೇಳಿ 26ನೇ ತಾರೀಕು ಎಲ್ಲರೂ ನೀವು ಕರ್ಕೊಂಡ್ಬರ್ಬೇಕಾಗುತ್ತೆ. ಯಾವ ಹೈಯೆಸ್ಟ್ ಅಂಕಗಳನ್ನು ಪಡೆದಿರ್ತಾರೋ ನಾವು 2 ದಿವಸ ಮುಂಚಿತವಾಗಿ ನಿಮ್ಮ ಶಾಲೆಯ ಶಿಕ್ಷಕರಿಗೆ ತಿಳಿಸ್ತಿರ್ತೀವಿ. ಆ ದಿನ ನೀವು ಯಾರು ಹೈಯೆಸ್ಟ್ ಅಂಕಗಳು ಬಂದಿರ್ತಾರೋ ಅವ್ರಿಗೆ ಕನ್ನಡ ಶ್ರೀ ಪ್ರಶಸ್ತಿ ಅಂತ ಕೊಡ್ತೀವಿ. ಅದಾದ ನಂತರ ಮೊದಲನೇ ಬಹುಮಾನ, 2ನೇ ಬಹುಮಾನ, ತೃತೀಯ ಬಹುಮಾನ, ಈ 3 ಬಹುಮಾನಗಳನ್ನು ನಾವು ಕೊಡ್ತೀವಿ. ಪರೀಕ್ಷೆ ಅಂದರೆ ಭಯ ಇರುತ್ತಲ್ವ ಎಲ್ಲರಿಗೂ, ಅಂಥ ಭಯ ಪಡೋ ಅವಶ್ಯಕತೆ ಇಲ್ಲ. ಫೇಲ್ ಆಗ್ತೀವಿ ಅನ್ನೋದು ಏನಿರಲ್ಲ ಇದರಲ್ಲಿ. ಏನಪ್ಪ ಅಂತಂದರೆ ಕನ್ನಡದ ಬಗ್ಗೆ ನಿಮ್ಮ ಜ್ಞಾನ ಎಷ್ಟಿದೆ ಅನ್ನೋದನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರ ಈ ಒಂದು ನಮ್ಮ ಕನ್ನಡ ಕಲಾ ಮತ್ತು ಸಾಂಸ್ಕೃತಿಕ ಮಂಡಳಿ ಅಂತಕ್ಕಂಥ ಒಂದು ಸಂಘದ ಪರವಾಗಿ ಪ್ರತಿ ವರ್ಷ ಮಾಡ್ತಾನೆ ಇದ್ದೀವಿ. ಬಟ್ ಕರೋನಾ ಕಾರಣದಿಂದ ಒಂದು 2-3 ವರ್ಷ ಮಾಡಿಲ್ಲ. ಅರ್ಥ ಆಯ್ತಾ? ಈಗ ಎಕ್ಸಾಮು ಹೆಂಗಿರುತ್ತೆ ಅನ್ನೋ ಗೊತ್ತಿರುತ್ತಲ್ವ ನಿಮಗೆ. ಸಾಮಾನ್ಯವಾಗಿ ನಂಬರ್ಸ್ ಇರುತ್ತೆ, ನಂಬರ್ ನೋಡ್ಕೊಂಡು ಕುತ್ಕೊಂತೀರ. ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನೊಂದ ಜೀವ ಗಾಳಿಗೆ ಬೆಳಕಾಗಿದೆ, ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.